ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಮತಪ್ರಚಾರ ಭರದಿಂದ ಸಾಗ್ತಾ ಇದೆ. ಹೊಸಬೆಟ್ಟು 7ನೇ ಏಡಿಯಾ ವಾರ್ಡ್ನಿಂದ ಪ್ರತಿಭಾ ಕುಳಾಯಿಯವರು ಸ್ಪರ್ಧಿಸ್ತಾ ಇದ್ದು ಸುರತ್ಕಲ್ ಸುತ್ತಮುತ್ತ ಪ್ರದೇಶದಲ್ಲಿ ಮತಯಾಚಿಸಿದರು. ನವೆಂಬರ್ 12ರಂದು ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಯಲಿದ್ದು ಅಭ್ಯರ್ಥಿಗಳ ಮತಪ್ರಚಾರ ಕಾರ್ಯ ಭರದಿಂದ ಸಾಗ್ತಾ ಇದೆ. ಹೊಸಬೆಟ್ಟು 7ನೇ ಏಡಿಯಾ ವಾರ್ಡ್ನಿಂದ ಪ್ರತಿಭಾ ಕುಳಾಯಿಯವರು ಸ್ಪರ್ಧಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಸುರತ್ಕಲ್ ಸುತ್ತಮುತ್ತ ಮತಪ್ರಚಾರ ಮಾಡಿದ್ರು. ಪ್ರತಿಭಾ ಕುಳಾಯಿಯವರು ಮಂಗಳೂರು ಮಹಾನಗರ ಪಾಲಿಕೆಯ 60 ಕಾರ್ಪೊರೇಟರ್ಗಳ ಪೈಕಿ ಉನ್ನತ ಶಿಕ್ಷಣ ಪಡೆದಿರುವ ಏಕೈಕ ಕಾರ್ಪೊರೇಟರ್ ಆಗಿದ್ದಾರೆ. ಈ ಹಿಂದೆ ಆಯ್ಕೆಯಾಗಿದ್ದ ವಾರ್ಡ್ನಲ್ಲಿ ಅತಿ ಹೆಚ್ಚು ಅನುದಾನವನ್ನು ಬಳಕೆ ಮಾಡಿ ಹೊಸ ರಸ್ತೆಗಳ ನಿರ್ಮಾಣ, ಪಾರ್ಕ್, ರುದ್ರಭೂಮಿ ಅಭಿವೃದ್ಧಿಯಲ್ಲಿ ಶ್ರಮಿಸಿದ್ದಾರೆ. ಮತಪ್ರಚಾರ ಸಂದರ್ಭ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಪ್ರಸಾದ್ ಕಾಂಚನ್ ಅವರು, ಪ್ರತಿಭಾ ಕುಳಾಯಿಯವರು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಮತದಾರರು ಇವರನ್ನ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕಾಗಿ ವಿನಂತಿಸಿದರು. ಯಾರಿಗೆ ತಳಮಟ್ಟದ ಒಂದು ನಮ್ಮ ಅವರ ಕ್ಷೇತ್ರದಲ್ಲಿ ಯಾರಿದ್ದಾರೆ, ಜನರಿದ್ದಾರೆ, ಅವರಿಗೆ ಕಾರ್ಪೊರೇಷನ್ನಿಂದ ಸಹಾಯ ಆಗುವಂಥ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡಿದ್ದಾರೆ. ವೆರಿ ಡೈನಮಿಕ್ ವುಮೆನ್. ನಮ್ಮ ಜಿಲ್ಲೆಯಲ್ಲೇ ಅವರು ಅತ್ಯಂತ ಕ್ಷೇತ್ರದಲ್ಲಿ ಅಥವಾ ನಮ್ಮ ಪಾರ್ಟಿಯಲ್ಲಿ ಕೂಡ ಅತ್ಯಂತ ಒಂದು ರೂಟಲ್ಲಿ ಕೆಲಸ ಮಾಡೋದ್ರಲ್ಲಿ ಅವರಿಗೆ ಕೆಲಸ ಇದೆ. ತಮ್ಮ ಮತದಾರ ಬಾಂಧವರಲ್ಲಿ ಅವರನ್ನು ಈ ವರ್ಷ ಕೂಡ ಇಲ್ಲಿಂದ ಅತ್ಯಂತ ಹೆಚ್ಚು ಮತದಲ್ಲಿ ಗೆಲ್ಲಿಸಿ ಈ ವಾರ್ಡಿಗೆ ಅಭಿವೃದ್ಧಿ ಆಗುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರಾದ ಶಾಲೆಟ್ ಪಿಂಟೋ ಮಾತನಾಡಿ, ಪ್ರತಿಭಾ ಕುಳಾಯಿಯವರು ಈ ಮುಂಚೆ ಸಾಕಷ್ಟು ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ಜನರಿಗೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಬಳಕೆ ಮಾಡುವಲ್ಲಿ ಕೂಡ ಸಹಕರಿಸಿದ್ದಾರೆ. ಹಾಗಾಗಿ ಇಂತಹ ಸಮರ್ಥ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ಹೇಳಿದ್ರು. ಅವರ ಮೇಲೆ ವಿಶ್ವಾಸವಿಟ್ಟು ಅವರಿಗೆ ಮತ ಕೊಟ್ಟು ಅವರನ್ನು ಗೆಲ್ಲಿಸಿ. ಯಾಕೆಂದರೆ ನಮಗೆ ಕಾರ್ಪೊರೇಷನಲ್ಲಿ ನಮಗೆ ರೆಪ್ರೆಸೆಂಟ್ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಇರುವವರು ತಮ್ಮ ಕ್ಷೇತ್ರದ ಬಗ್ಗೆ ಮಾತಾಡುವ ಜನರ ಇವತ್ತು ಅಗತ್ಯವಿದೆ. ಅಂಥದ್ರಲ್ಲಿ ಪ್ರತಿಭರವರು ಒಬ್ಬರು. ಜನರು ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಇವತ್ತು ಅವರಿಗೆ ಕಾರ್ಪೊರೇಷನ್ ಎಲೆಕ್ಷನ್ ಅತ್ಯಧಿಕ ಮತಗಳಿಂದ ಜಯಿಸಿ ಕೊಡಬೇಕಾಗಿ ನಾನು ಮಹಿಳಾ ಕಾಂಗ್ರೆಸ್ಸಿನ ನಾವೆಲ್ಲ ಟೀಮ್ ಅವರ ಹಿಂದೆ ಇದ್ದೇವೆ. ಅವರನ್ನು ಗೆಲ್ಲಿಸಿಕೊಡುವ ಜವಾಬ್ದಾರಿ ನಮ್ಮ ಮೇಲೆ ಉಂಟು. ಜನರು ಕೂಡ ಅವರ ಪ್ರತಿಭೆಯನ್ನು ಗುರುತಿಸಿ ಅವರ ಸೇವೆಗೆ ಅವರನ್ನು ಚುನಾಯಿಸಿ ಕೊಡಬೇಕಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶರಸಾಲಿಯಾನ್, V4 News 24/7 ಮಂಗಳೂರು.